ತುಳುನಾಡು ಜಾನಪದ ಆಚಾರ ವಿಚಾರಗಳ ಆಡಂಬಲ. ತಿಂಗಳಿಗೊಂದು ವಿಶೇಷ, ತಿಂಗಳಿಗೊಂದು ಆಚರಣೆ, ಇವೆಲ್ಲದರ ಹಿಂದೆ ಧಾರ್ಮಿಕ ವೈಜ್ಞಾನಿಕ ಸತ್ಯ. ಹೌದು, ಇದು ತುಳುನಾಡಿನ ಬಹಳ ನಂಬಿಕೆಯ ತಿಂಗಳು. ಶುಭ ಕಾರ್ಯಗಳು ಈ ತಿಂಗಳಿನಲ್ಲಿ ನಡೆಯದಿದ್ರೂ ಈ ಧಾರ್ಮಿಕ ಕಟ್ಟುಕಟ್ಟಲೆಗಳಿಗೆ ವಿಶೇಷ ತಿಂಗಳು. ಆಹಾರ ವ್ಯವಹಾರ, ಆಚಾರ ವಿಚಾರ ಎಲ್ಲವೂ ಭಿನ್ನ. ಆಟಿ ಕಳೆಂಚ, ಆಟಿ ಕಷಾಯ, ಆಟಿ ಅಟಿಲ್, ಆಟಿ ಅರಗಣೆ, ಇವೆಲ್ಲದರ ಒಟ್ಟು ಚಿತ್ರಣ ಆಟಿ ಆಚಾರ ವಿಚಾರ. ತುಳುನಾಡು ತನ್ನದೇ ಆದ ವಿಶಿಷ್ಟ ಆಚರಣೆಗಳಿಗೆ, ತುಳು ಭಾಷೆಗೆ, ಕೋಲತಂಬಿಲಗಳಿಗೆ ಪ್ರಸಿದ್ಧವಾಗಿದೆ. ಅಂತೆಯೇ ತುಳುವರ ತಿಂಗಳಿಗೂ ಪಗ್ಗು, ಬೇಸ, ಕಾರ್ತೆಲ್, ಆಟಿ, ಸೋಣ, ನೀರ್ನಾಲ್, ಬೋಂತೆಲ್, ಜಾರ್ತೆ, ಪೊರ್ತೆ, ಪೊನ್ನಿ, ಮಾಯಿ, ಸುಗ್ಗಿ ಹೀಗೆ ವಿಶೇಷವಾದ ಹೆಸರಿದೆ. ಇಂತಹ ವಿಭಿನ್ನ ಸಂಸ್ಕೃತಿ ಸಂಪ್ರದಾಯಗಳನ್ನು ಹೊಂದಿರುವಂತಹ ತುಳುನಾಡಿನಲ್ಲಿ ಆಟಿ ತಿಂಗಳು ಅಥವಾ ಆಷಾಢ ತಿಂಗಳ ಆಚರಣೆಗೆ ವಿಶಿಷ್ಟ ಮಹತ್ವವಿದೆ. ತುಳುನಾಡಿನ ತುಳು ಪಂಚಾಂಗದ ಪ್ರಕಾರ ತುಳುವರಿಗೆ ಪಗ್ಗು ತಿಂಗಳಲ್ಲಿ ವರ್ಷ ಪ್ರಾರಂಭವಾದರೆ ಸುಗ್ಗಿ ವರ್ಷದ ಕೊನೆಯ ತಿಂಗಳು. ಆರ್ಥಿಕವಾಗಿ ಬಡತನವಿದ್ದರೂ ಸಾಂಸ್ಕೃತಿಕವಾಗಿ ಅತ್ಯಂತ ಶ್ರೀಮಂತವಾದ ತುಳುವರ ಅತಿ ಮಹತ್ವದ ತಿಂಗಳು ಆಟಿ. ಹತ್ತಾರು ಆಚರಣೆಗಳು, ನಂಬಿಕೆಗಳು, ವೈವಿಧ್ಯಮಯ ತಿಂಡಿ ತಿನಿಸುಗಳಿಗೆ ಆಟಿ ಹೆಸರಾಗಿದೆ. ಸೌರಮಾನ ಪದ್ಧತಿಯ 4ನೇ ಮಾಸ ಶುಭ ಕಾರ್ಯಗಳಿಗೆ ಹೇಳಿದ್ದಲ್ಲ. ಯಾವುದೇ ಬೆಳೆಗಳನ್ನು ಬೆಳೆಯಲಾಗದ, ಕೂಡಿಟ್ಟ ಧಾನ್ಯಗಳು ಖಾಲಿಯಾಗುವ ಕಾಲ. ಆದುದರಿಂದಲೇ ಪ್ರಕೃತಿಯಲ್ಲಿ ಆಹಾರಕ್ಕಾಗಿ ಅರಸುತ್ತಿದ್ದ ಅಂದಿನ ನಮ್ಮ ಹಿರಿಯರು ಮತ್ತು ಪ್ರಕೃತಿಯ ನಡುವೆ ಅವಿನಾಭಾವ ಸಂಬಂಧವೊಂದು ಬೆಸ್ತುಕೊಂಡಿತ್ತು ಎಂದು ಹೇಳಲಾಗಿದೆ. ತುಳುನಾಡಿನ ಎಲ್ಲ ಹಬ್ಬ ಹರಿದಿನಗಳಲ್ಲಿ ಆಟಿ ಅಮಾವಾಸ್ಯೆಯು ಒಂದು. ತುಳುನಾಡಿನ ಮೊದಲ ಹಬ್ಬ ಶುರುವಾಗುವುದೇ ಆಟಿ ಅಮಾವಾಸ್ಯೆಯ ದಿನ. ಅವತ್ತು ಬೆಳಗ್ಗೆ ಹಾಲೆಯ ಮರದ ಕಷಾಯ ಕುಡಿದು ತೀರ್ಥ ಸ್ನಾನ ಮಾಡುವುದು ವಿಶೇಷ. ಹಾಗಾಗಿ ಆಟಿ ತಿಂಗಳು ತುಳುನಾಡಿನಲ್ಲಿ ಹೊಸ ಕಳೆಯನ್ನು ತಂದುಕೊಡುತ್ತದೆ. ಈ ದಿನದಂದು ವಿಶೇಷವಾಗಿ ತುಳುವರು ಆಲದ ಮರ ಅಂದರೆ ಹಾಳೆ ಮರದ ರಸ ಕುಡಿಯುವ ಕ್ರಮ ಹಿಂದಿನ ಕಾಲದಿಂದಲೂ ಬಂದಿದೆ. ಈ ಕ್ರಮವನ್ನು 5 ಗಂಟೆಯ ಹೊತ್ತಿಗೆ ಅದರ ಕೆತ್ತೆಯನ್ನು ತಂದು ಅದರಿಂದ ಕಷಾಯ ತಯಾರಿಸಿ ಅದನ್ನು ಎಲ್ಲರೂ ಕುಡಿಯುತ್ತಿದ್ದರು. ಹಾಗೂ ಇದರಲ್ಲಿ ಔಷಧೀಯ ಗುಣವಿದೆ ಎಂದು ಹಿಂದಿನಿಂದಲೂ ತುಳುವರು ನಂಬಿಕೊಂಡು ಬಂದಿದ್ದಾರೆ. ಈ ನಮ್ಮ ನಾಡು ಬಂಗಾರದ ಊರು, ಈ ನಮ್ಮ ನಾಡು ವಾಪೊರ್ಲು ಈ ನಮ್ಮ ನಾಡು ಬಂಗಾರದ ಊರು, ಈ ನಮ್ಮ ನಾಡು ಪರಶುರಾಮನ ಸೃಷ್ಟಿ ಈ ಪುಣ್ಯ ನಾಡು, ತುಳುವೆಪ್ಪ ಜೋಕುಲೆನ ಈ ತುಳುನಾಡು. ಪರಶುರಾಮನ ಸೃಷ್ಟಿ ಈ ಪುಣ್ಯ ನಾಡು, ತುಳುವೆಪ್ಪ ಜೋಕುಲೆನ ಈ ತುಳುನಾಡು. ಕಷಾಯ ಮಾಡುವುದು ಹೇಗೆ ಅಂತಂದ್ರೆ, ಕರಿಮೆಣಸು, ಜೀರಿಗೆ, ಓಮಕ್ಕಿ, ಬೆಳ್ಳುಳ್ಳಿ ಜೊತೆ ತೊಗಟೆಯನ್ನು ಅರೆದು ಮಿಶ್ರಣ ಮಾಡಿ ಬೆಣಚುಗಲ್ಲು ಬಿಸು ಮಾಡಿ ಮುಳುಗಿಸಿ ನಂತರ ಅದಕ್ಕೆ ಒಗ್ಗರಣೆ ಕೊಟ್ಟು ಮನೆ ಮಂದಿಗೆಲ್ಲ ಖಾಲಿ ಹೊಟ್ಟೆಯಲ್ಲಿ ಕುಡಿಯಲು ನೀಡುತ್ತಾರೆ. ಈ ಮದ್ದಿನಲ್ಲಿ 1001 ಬಗೆಯ ಔಷಧಿಗಳು ಇರುತ್ತವೆ ಎಂಬ ನಂಬಿಕೆ ಇದೆ. ಈ ಮರ ಹೂ ಬಿಟ್ಟಾಗ ಆ ಮರದ ಬಳಿ ಹೋದರೆ ಅಮಲೇರಿದ ಅನುಭವ ಉಂಟಾಗುವುದು. ಮನುಷ್ಯ ಬಿಡಿ, ದುಂಬಿಗಳು ಈ ಮರದ ಬಳಿ ಸುಳಿಯುವುದಿಲ್ಲ. ಆಟಿ ಅಮಾವಾಸ್ಯೆ ದಿನ ತೀರ್ಥ ಸ್ನಾನ ಮಾಡಿ ದೇವರ ದರ್ಶನ ಪಡೆಯುತ್ತಾರೆ. ಈ ದಿನ ಎಲ್ಲಾ ಬಗೆಯ ತೀರ್ಥಗಳು ಘಟಿಕಾದಲ್ಲಿ ಸೇರುತ್ತವೆ. ಆದ್ದರಿಂದ ತೀರ್ಥ ಸ್ನಾನ ಮಾಡುವುದರಿಂದ ರೋಗ ರುಚಿನ ಬರುವುದಿಲ್ಲ ಎಂಬ ನಂಬಿಕೆ ಇದೆ. ಪ್ರಸಿದ್ಧ ಕ್ಷೇತ್ರಗಳ ವಿಶೇಷ ಕೆರೆಗಳಲ್ಲಿ ಮತ್ತು ಸಮುದ್ರದಲ್ಲಿ ಈ ದಿನದಂದು ವಿಶೇಷ ತೀರ್ಥಗಳು ಸೇರಿರುತ್ತವೆ. ಶ್ರೀ ಅನಂತೇಶ್ವರ ಸ್ವಾಮಿ ದೇವಸ್ಥಾನ ಬಳ್ಳಮಂಚದಲ್ಲಿ ಅಮಾವಾಸ್ಯೆ ದಿನದಂದು 100 ಭಕ್ತಾದಿಗಳು ತೀರ್ಥ ಸ್ನಾನ ಮಿಂದು ದೇವರ ದರ್ಶನ ಪಡೆಯುವುದು ವಿಶೇಷ. ಅಂದು ತುಳುನಾಡಿನ ಯಾವುದೇ ದೇವಾಲಯ ಮನೆಗಳಿಗೆ ಹೋದರೂ ಆಟಿ ಮದ್ದನ್ನು ನೀಡುತ್ತಾರೆ.
ಕರಾವಳಿ ಕರ್ನಾಟಕದಲ್ಲಿ, ಅದರಲ್ಲೂ ತುಳುನಾಡಿನ ಈ ಭಾಗದಲ್ಲಿ ಆಷಾಢ ಅಥವಾ ಆಟಿ ಈ ತಿಂಗಳು ಬಹಳ ಮಹತ್ವದ್ದು. ಆಟಿದ ಅಮಾವಾಸ್ಯದ ಮರ್ದು ಅಥವಾ ಆಟಿ ಅಮಾವಾಸ್ಯೆಯ ಮದ್ದು ಅಂತ ಸಹಸ್ರಾರು ಕುಟುಂಬಗಳು, ಜನಗಳು ಈ ಒಂದು ಮರದ ತೊಗಟೆಯ ಕೆತ್ತೆಯನ್ನು ಸೇವಿಸ್ತಾರೆ. ಅವತ್ತು ಮಾತ್ರ ಮಾಡೋದು. ಹೀಗೆ ಮಾಡುವುದರಿಂದ ಇಲ್ಲಿಯ ಜನತೆ ರೋಗ ನಿರೋಧಕ ಶಕ್ತಿಯನ್ನು ಅಂತರ್ಗತ ಮಾಡಿಕೊಳ್ಳುವುದಕ್ಕೆ ಪ್ರಕೃತಿಯೇ ಕೊಟ್ಟಂಥ ಒಂದು ವರದಾನ ಇದು. ಇದು ಒಂದು ಅನುಭವದ ಮೇಲೆ ಈ ಒಂದು ವೈದ್ಯಕೀಯ ಬರಿಗಾಲ ವೈದ್ಯರ ಒಂದು ನಂಬಿಕೆಯಂತೆ ಪಾಲಿಸಿಕೊಂಡು ಬಂದಿದ್ದಾರೆ. ನಮಗೆ ತಿಳಿದ ಹಾಗೆ ಈ ಆಟಿ ಮದ್ದು ಅಥವಾ ಈ ಪಾಲೆ ಮರದ ಕೆತ್ತೆ, ಇದನ್ನು ಸ್ಕಾಲರಿಸಾ ಅಂತೇಳಿ ಬಟಾನಿಕಲ್ ನೇಮು. ಇದು ಎಷ್ಟು ಪವಿತ್ರವಾದದ್ದು ಅಂತ ಹೇಳಿದರೆ, ರವೀಂದ್ರನಾಥ ಠಾಗೂರರು ಅವರು ತಮ್ಮ ಶಾಂತಿನಿಕೇತನದಲ್ಲಿ ಮಕ್ಕಳಿಗೆ ಪಾಠ ಮಾಡುವಾಗ ಈ ಮರದ ಕೆಳಗೆ ಕೂರಿಸಿ ಪಾಠ ಮಾಡ್ತಾರೆ, ಶಿಕ್ಷಣವನ್ನು ಕೊಡ್ತಾರೆ. ಮತ್ತು ಘಟಿಕೋತ್ಸವದ ಸಂದರ್ಭದಲ್ಲಿ ಈ ಸಪ್ತಪರ್ಣಿ ಅಂತ ಸಂಸ್ಕೃತದಲ್ಲಿ ಕರೆಯಲ್ಪಟ್ಟಂಥ ಈ ಒಂದು ಮರದ ಎಲೆಗಳಿಂದ ಶಿರೋಧಾರಣೆಯಾಗಿ ಅಥವಾ ಒಂದು ಘಟಿಕೋತ್ಸವದ ಕ್ಯಾಪ್ ಅಥವಾ ಅವರಿಗೊಂದು ಹಾರ ಹಾಕ್ತಾರೆ. ಯಾಕೆ ಇದು ಬಂಗಾಳದಲ್ಲಿ ಚೋಟಿ ಅಂತ ಹೇಳ್ತಾರೆ. ಈ ಮರದ ವಿಶೇಷತೆ ಅಮಾವಾಸ್ಯೆ ದಿವಸ ಮಾತ್ರ ಅದರಲ್ಲಿ ಔಷಧೀಯ ಗುಣಗಳನ್ನು ತುಂಬಿಕೊಡುತ್ತೆ. ಆಟಿದ ದೊಂಬುಗು ಆನಿದ ಬೆರಿಲ ಪುಡವು ಬೆಲತೆರೆ ಇತ್ತಿನಾಯಿ ಆಟಿಡಿ ತರೆಪದೆ ಪಾಡೆ. ಹೀಗೆ ಆಟಿ ತಿಂಗಳ ಬಗ್ಗೆ ಹಲವು ಗಾದೆಗಳು ತುಳುವರಲ್ಲಿದೆ ಹಾಗೂ ಅದನ್ನು ಹಲವು ರೀತಿಯಲ್ಲಿ ವರ್ಣನೆ ಮಾಡಬಹುದು. ಆಟಿ ತಿಂಗಳಲ್ಲಿ ತಯಾರಿಸುವ ವಿವಿಧ ಖಾದ್ಯಗಳು ಬಹಳ ವಿಶೇಷತೆಯನ್ನು ಹೊಂದಿದೆ. ಅದರಲ್ಲಿ ಔಷಧೀಯ ಸಸ್ಯಗಳು ಇದ್ದು ಅದಕ್ಕೆ ಕಣಿಲೆ, ನುಗ್ಗೆಸೊಪ್ಪು ಇತ್ಯಾದಿಗಳ ತಿಂಡಿ ತಿನಿಸುಗಳನ್ನು ಮಾಡಿ ತಿನ್ನುತ್ತಿದ್ದರು. ಮರಕೆಸುವಿನ ಎಲೆಯನ್ನು ಬಳಸಿ ಆಟಿಯ ವಿಶೇಷ ಖಾದ್ಯವಾದ ಪತ್ರೊಡೆಯನ್ನು ಮಾಡುತ್ತಾರೆ. ಇವೆಲ್ಲವೂ ಸಾಂಪ್ರದಾಯಿಕವಾಗಿ ಹಿಂದಿನಿಂದಲೂ ಬಂದಿದೆ. ಮೂಜಿ ಮೊನೆ ತೋಜೊಂದುಂಡು ಆಜಿ ಕಣ್ಣು ತೂವೊಂದುಂಡು ಲೆತ್ತನ ಲೆತ್ತನ ಈಯನ ಲೆತ್ತಿನಿ ಇಜ್ಜಿಂಡ ಲೆಪ್ಪುಲಗೆ ಬಚ್ಚಿರೆ ತಿನ್ನೆರೆ ಬೋಡು ಸುಣ್ಣ ಕೊರ್ಪನ ಪಲ್ಲಗ ಕೆಸುವಿನ ಎಲೆಯ ಪತ್ರೊಡೆ, ನುಗ್ಗೆ ಸೊಪ್ಪಿನ ಜೊತೆ ಮಳೆಗಾಲಕ್ಕೆ ಸಂಗ್ರಹಿಸಿಟ್ಟ ಹಲಸಿನ ಬೀಜ ಸೇರಿಸಿದ ಪಲ್ಯ, ಬುದ್ಧಿಯ ಬೆಳವಣಿಗೆಗೆ ಒಂದೆಲಗದ ಚಟ್ನಿ, ಕಿರಾತ ಕಡ್ಡಿಯ ಕಷಾಯದ ಕಹಿ, ಚಕ್ತೆ ಪಲ್ಯ, ಮಾವಿನ ಗುಜ್ಜು, ಮಿಡಿ ಉಪ್ಪಿನಕಾಯಿ, ಬಿದಿರು ಪಲ್ಯ, ಹಪ್ಪಳಗಳ ಸವಿ, ಹುರಿದ ಹುಣಸೆ ಬೀಜ, ಒಣಗಿಸಿದ ಹಲಸಿನ ಬೀಜದ ರುಚಿಯೊಂದಿಗೆ ಮೆಂತೆಯ ಗಂಜಿ, ಹೆಸರು ಗಂಜಿ, ಕೊತ್ತಂಬರಿ ಗಂಜಿ ಸೇರಿದಂತೆ ವಿವಿಧ ತರದ ಕಷಾಯಗಳು, ಮಾವಿನಕಾಯಿ ಚಟ್ನಿ, ಹುರುಳಿ ಸಾರು, ಸೌತೆಯ ಗಸಿ, ಹಲಸಿನ ಮುಳ್ಕ, ವಿವಿಧ ಬಗೆಯ ಹಪ್ಪಳಗಳು, ಹೀಗೆ ಹೇಳುತ್ತಾ ಹೋದರೆ ಮುಗಿಯದ ತಿನಿಸುಗಳು. ಕಾಲದ ಆಟಿ ಆವಾಗ ಅದೊಂದು ಥರದ ಅನಿವಾರ್ಯ, ತಿನ್ನಲಿಕ್ಕಿಲ್ಲ, ಹೊಟ್ಟೆ ತುಂಬ ಅನ್ನ ಹೆಚ್ಚಿನ ಮನೆಗಳಲ್ಲಿಲ್ಲ. ಮಧ್ಯಮ ವರ್ಗದ ಕುಟುಂಬದವರು ಬಹಳಷ್ಟು ಕಷ್ಟದಿಂದ ಜೀವನ ನಡೆಸ್ತಾ ಇದ್ದರು. ಆವಾಗ ಇದೇ ಆಹಾರ ಆಗಿತ್ತು ಅವರಿಗೆ. ನೀರು ಪಡೆ, ರಚ್ಚ, ಬೂಂದಿ ಅಂತ ನಾವು ಒಂದು ಇದರಲ್ಲಿ ಹೇಳ್ತೇವೆ ತುಳುವಿನಲ್ಲಿ, ಅದೆಲ್ಲ ಆಹಾರ ಆಗಿತ್ತು. ಈಗ ಅದನ್ನು ಯಾರು ಕೇಳುವವರಿಲ್ಲ. ಆದರೆ ಈಗ ಅದನ್ನು ನಾವು ನಮ್ಮ ಹಿರಿಯರು ಮಾಡಿದ್ದನ್ನು ಆಚರಣೆಯ ರೂಪದಲ್ಲಿ ಇದನ್ನು ನೆನಪಿಸ್ಕೊಳ್ತಾ ಇದ್ದೇವೆ. ಯಾಕಂದರೆ ಅಷ್ಟು ಕಷ್ಟಪಟ್ಟಿದ್ದಾರೆ ಅವರು. ಆ ಕಷ್ಟದ ನೆನಪಾಗಿ ನಾವು ಇವತ್ತು ತಿನ್ನುವ ಆಹಾರಗಳಲ್ಲಿ ಏನೂ ಇಲ್ಲ. ಹಾಗೆ ಹೇಳಲಿಕ್ಕೆ ಹೋದರೆ ಅದೇ ಪೌಷ್ಟಿಕ ಆಹಾರ, ಅದೇ ಸಾರಭರಿತವಾದಂಥ ಆಹಾರಗಳೆಲ್ಲ ಅವೇ. ಅವನ್ನು ತಿಂದುಕೊಂಡೇ ನಮ್ಮವರೆಲ್ಲ ಶತಾಯುಷಿಗಳಾಗಿ ಬಾಳಿದರು. ಈಗ ನಮ್ಮಷ್ಟು ರೋಗಗಳು, ಈಗ ನಾವು ಅನುಭವಿಸ್ತಿರುವಂಥ ರೋಗ ಪೀಡೆ ಯಾವುದು ಆ ಹೊತ್ತಿನಲ್ಲಿ ಇರಲಿಲ್ಲ. ಯಾಕಂದರೆ ಈಗ ಇದ್ದಂಥ ರಾಸಾಯನಿಕಗಳಿಂದ
ಆಗ ಈ ವಿಜ್ಞಾನ ಯುಗದಲ್ಲಿ ಏನು ಹಾಕ್ತಾರೆ, ಯಾವುದಕ್ಕೆ ಹಣ್ಣು ಹಂಪಲುಗಳಿಗೂ ಇಂಜೆಕ್ಷನ್ ಕೊಡುವಂಥ ಕಾಲ ಇತ್ತು. ಹಾಗಾಗಿ ನಾವು ನಮ್ಮ ಹಿರಿಯರು ಭಾಳ ಒಳ್ಳೆಯ ಆಹಾರ ಸೇವಿಸ್ತಾ ಇದ್ರು ಅಂತ ಈ ಹೊತ್ತಿನಲ್ಲಿ ನಾವು ಅದನ್ನು ನೆನಪಿಸ್ಕೊಳ್ಳುವ ಉದ್ದೇಶ. ಜನರಲ್ಲಿ ಇದೇ ಜಾಗೃತಿ. ಯಾವುದು ತರಕಾರಿಗಳ ಬಗ್ಗೆ ನಾವೀಗ ಮೀನು ಮಾಂಸ ಇಂಥದ್ದೆಲ್ಲ ತಿಂತೇವೆ, ಆದರೆ ಅದಕ್ಕೆ ಏನೇನೆಲ್ಲ ಪ್ರಯೋಗ ಆಗ್ತಾ ಉಂಟು. ಆದರೆ ತರಕಾರಿಗಳು ನಾವೇ ಮನೆಯಲ್ಲಿ ಮಾಡಿದರೆ ಅದಕ್ಕೆ ಪ್ರಯೋಗ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾವುದು ಕೂಡ ತರಕಾರಿಗಳಲ್ಲಿರುವಷ್ಟು ಸತ್ವ ಇವುಗಳಲ್ಲಿ ಇಲ್ಲ. ಪ್ರಕೃತಿಗೂ ಆಟಿಗೂ ಒಂದು ಸಂಬಂಧ ಇದೆ. ಹಾಗೆ ಪ್ರಕೃತಿ ನೀಡುವ ವಸ್ತುಗಳನ್ನು ನಾವು ಇವತ್ತು ಮಾಡುವುದು ಅಷ್ಟೇ. ಅದು ಪ್ರಕೃತಿಗೆ ನಾವು ಕೊಡುವ ಗೌರವ. ಪ್ರಕೃತಿ ದೇವಿ ನಮ್ಮ ಹೊಟ್ಟೆ ತುಂಬಿಸ್ತಾಳೆ. ಸಾಗರದ ಅದು ಆಮೇಲೆ, ಪ್ರಕೃತಿದ್ದು ಮೊದಲು. ಪ್ರಕೃತಿ ಏನು ನೀಡ್ತದೆ, ಹೀಗೆ ಏನು ಬೀಜ ಬಿಸಿಲಿದ್ರು ಕೂಡ ಭೂಮಿ ದೇವಿ ತನ್ನ ಮಡಿಲಲ್ಲಿ ಅದನ್ನು ಧರಿಸಿಕೊಂಡು ನಮಗೆ ಪ್ರತಿಫಲ ಕೊಡ್ತಾರೆ. ಅಂಥದ್ದನ್ನು ನಾವು ನೆನಪಿಸ್ಕೊಳ್ಬೇಕು. ಭೂದೇವಿಗೆ ಸಲ್ಲುವ ಒಂದು ಕೃತಜ್ಞತೆ ಅಂತ ಹೇಳಿದರೂ ಒಳ್ಳೆಯದು. ಮಾರಿ ಕಳೆಯುವ ಆಟಿಕಳಂಚ ತುಳುನಾಡಿನ ವಿಶೇಷ ಕಲಾ ಪ್ರಕಾರದ ಆಟಿಕಳಂಚ ತುಳುನಾಡಿನಲ್ಲಿರುವ ಎಲ್ಲಾ ದೋಷವನ್ನು ಓಡಿಸಿ ಶುಭವನ್ನು ತರುವ ಹಾಗೂ ರೋಗಗಳನ್ನು ಕಳೆಯಲು ನಾಡಿಗೆ ಬರುವ ವಿಶಿಷ್ಟ ಶಕ್ತಿ ಹಾಗೂ ದೈವವಾಗಿ ಜನರ ಗಮನ ಸೆಳೆಯುತ್ತಿದೆ. ರೋಗ ರುಜಿನಗಳು ಹೆಚ್ಚಾಗಿರುವ ಕಾಲದಲ್ಲಿ ಊರಿಗೆ ಹಿಡಿದಿರುವ ಸಕಲ ದೋಷಗಳನ್ನು ಓಡಿಸುವ ಸಲುವಾಗಿ ಆಟಿ ದೈವಗಳು ಪ್ರತ್ಯಕ್ಷವಾಗುತ್ತವೆ. ಆಟಿಕಳಂಚ, ಕೇರಳದ ಬೇಡ, ಕನ್ಯಾಕುಮಾರದ ಮೊದಲಾದ ದೈವಗಳು ತುಳುನಾಡಿನಲ್ಲಿ ಸಂಚರಿಸಿ ಮಾರಿ ಕಳೆಯುವ ಕಾರ್ಯ ಮಾಡುತ್ತವೆ. ಆಟಿಕಳಂಚ ಆಟಿ ತಿಂಗಳ ಮೊದಲನೇ ದಿನ ದೇಗುಲಗಳಿಗೆ ಭೇಟಿ ನೀಡಿ ನಂತರ ಮನೆ ಮನೆ ಸಂದರ್ಶಿಸುತ್ತಾನೆ. ಊರೆಲ್ಲ ಸಂಚರಿಸಿ ಜನರ ಕಷ್ಟಗಳನ್ನು ದೂರ ಮಾಡುತ್ತಾನೆ. ತೆಂಬರೆಯನಾದ ಓಲೆಯ ಕೊಡೆ ಹಿಡಿದು ಬರುವ ಕಳಂಚನನ್ನು ನೋಡುವುದೇ ಒಂದು ಆನಂದ. ಕಳಂಚ ಎಂದರೆ ಪುಟ್ಟ ಬಾಲಕ, ದುಷ್ಟ ಶಕ್ತಿಗಳನ್ನು ಹೊಡೆದೋಡಿಸುವ ಮಾಂತ್ರಿಕ ಎಂದರ್ಥವೂ ಇದೆ. ಆಟಿಕಳಂಚ ವೇಷವನ್ನು ನಲ್ಕೆ ಜನಾಂಗದವರು ಕಟ್ಟುತ್ತಾರೆ. ಸೊಂಟಕ್ಕೆ ತೆಂಗಿನ ಗರಿ, ಕಾಲಿಗೆ ಗಗ್ಗರ, ಕೆಂಪು ಅರಿವೆ, ಕೈಗೆ ಮೈಗೆ ಮುಖಕ್ಕೆ ಬಣ್ಣದ ಜೊತೆಗೆ ಹಾಳೆಯಿಂದ ಮಾಡಿದ ಕಿಸಗಾರ, ಹೂಗಳಿಂದ ಸಿಂಗರಿಸಿದ ಟೋಪಿಯೇ ಆಟಿಕಳಂಚನ ವೇಷ. ಆಷಾಢ ತಿಂಗಳು ಅಂದರೆ ಒಂದು ಬಡತನದ ರೇಖೆಯಲ್ಲಿ ಇರುವಂಥ ಅದು ಅತ್ಯಂತ ಬಡತನದ ಆಟಿಕಳಂಚ ಅಂತ ಬರ್ತದೆ. ಆಗ ಭೂತಗಳಿಗೆಲ್ಲ ರಜೆ, ಲಾಕ್ಡೌನ್ ಒಂದು ರೀತಿ, ಸೀಲ್ಡೌನು ಲಾಕ್ಡೌನು, ಒಟ್ಟಿನಲ್ಲಿ ಭೂತಾರಾಧನೆ ಇರುವುದಿಲ್ಲ. ಹೀಗಿರುವಂಥ ಸಂದರ್ಭದಲ್ಲಿ ಆಟಿಕಳಂಚ ಬಂದ್ಬಿಟ್ಟು ಕಳಂಜ ಅಂತ ಹೇಳಿ ಆತ ತತ್ರವನ್ನು ಹಿಡಿದುಕೊಂಡು ಬರ್ತಾನೆ. ಆ ತತ್ರವನ್ನು ಮಾಡುವಂತಹ ಮರ ಯಾವುದು ಅಂತ ಹೇಳಿದರೆ ಇಲ್ಲಿ ಕಾಣುತ್ತಲ್ಲ, ಇಲ್ಲೊಂದು ಮರ ತೋರಿಸಿದ್ದೇವೆ. ಇದು ಶ್ರೀತಾಳೆ, ಕಾಡು ಶ್ರೀತಾಳ ಅಂತೇಳಿ. ಈ ಅಳಿಯಕಟ್ಟಿನ ಅಥವಾ ಮಾತೃಮೂಲಿಯ ಜನವರ್ಗದ ಈ ಕರಾವಳಿ ಕರ್ನಾಟಕದ ಎಲ್ಲರೂ ಕೂಡ ಈ ಮರದ ಇದನ್ನು ತತ್ರದ ಬಳಕೆಯನ್ನು ಮಾಡ್ತಾರೆ, ಸ್ವಾಮೀಜಿಗಳು ಮಾಡ್ತಾರೆ. ಆ ಸಂದರ್ಭದಲ್ಲಿ ಈ ಮರದ ಛತ್ರಿಯನ್ನು ಹಿಡ್ಕೊಂಡು ಅಥವಾ ತತ್ರವನ್ನು ಹಿಡ್ಕೊಂಡು ಅನಿಷ್ಟಗಳನ್ನು, ಮನೆಗೆ ಬಂದ ರೋಗ ರುಜಿನಾದಿಗಳ ಅನಿಷ್ಟವನ್ನು ಹೋಗಲಾಡಿಸೋದಕ್ಕೆ ಕೊಟ್ಟಿಗೆಗೆ ಅಕ್ಕಿ ಅಥವಾ ಭತ್ತವನ್ನು ಬಿಸಾಡುವಂಥ ಈ ರೀತಿ ಮಾದಿರ ಅನ್ನುವಂಥ ಕುಣಿತವೂ ಇದೆ. ಆಟಿಕಳಂಚ ಅಂತ ಕುಣಿತ ಇದೆ. ಪುತ್ತೂರು ಸೈಡ್ನಲ್ಲಿ ನಾಗಬೆರ್ಮೇರು ಅನ್ನುವಂಥ ಕುಣಿತದ್ದು. ಇವೆಲ್ಲ ಆಷಾಢ ತಿಂಗಳಲ್ಲಿ. ಯಾಕೆಂತ ಹೇಳಿದರೆ ಅವರಿಗೆ ಭೂತಾರಾಧನೆಯ ಒಂದು ವ್ಯವಸಾಯ ಇಲ್ಲದೆ ಇರೋದರಿಂದ ಅಥವಾ ಆ ಒಂದು ವೃತ್ತಿ, ಧಾರ್ಮಿಕ ವೃತ್ತಿ ಇಲ್ಲದೆ ಇರೋದ್ರಿಂದ ಅವರು ಈ ರೀತಿಯ ಸಣ್ಣ ಪುಟ್ಟ ಪ್ರಕರಣಗಳನ್ನು ಅವರು ಬಂದು ಇದು ಮಾಡಿಬಿಟ್ಟು ಫಲ ಕೊಡದೇ ಇರ್ತಕ್ಕಂಥ ಮರಗಳಿಗೆ ಅವರು ಮಂತ್ರವನ್ನು ಪ್ರೋಕ್ಷಿಸಿ ಅದಕ್ಕೆ ನೀರನ್ನು ಹಾಕಿದರೆ ಫಲ ಕೊಡುತ್ತೆ ಆಷಾಢದಲ್ಲಿ. ಗಂಡನ ಮನೆಯಲ್ಲಿ ಬೆವರು ಸುರಿಸಿ ದುಡಿಯುವ ಹೆಣ್ಣಿಗೆ ದೈಹಿಕ ಮಾನಸಿಕ ಚೇತರಿಕೆಗೆ ಅನುಕೂಲವಾಗುವ ಪದ್ಧತಿಯೇ ಆಟಿಕುಲ್ಲುನಿ. ಒಂದಷ್ಟು ದಿನ ತವರು ಮನೆಯ ಸವಿಯುಂಡು ಸಂಭ್ರಮಿಸುವ ಕಾಲ. ಆಟಿ ಕುಳಿತುಕೊಳ್ಳುವ ಕ್ರಮವೆಂದ್ರೆ ಆಟಿ ತಿಂಗಳು ಬಂತೆಂದ್ರೆ ಸಾಕು, ಹೊಸದಾಗಿ ಮದುವೆಯಾದ ಮದುಮಗಳು ಗಂಡನ ಮನೆಯಿಂದ ತನ್ನ ತಾಯಿಯ ಮನೆಗೆ ಹೋಗಿ ಅಲ್ಲಿ ಉಳಿದುಕೊಳ್ಳುವ ಸಂಪ್ರದಾಯ ಹಿಂದಿನಿಂದಲೂ ಬಂದಿದೆ. ಹಾಗೂ ಈಗಿನ ದಿನಗಳಲ್ಲಿಯೂ 2 ದಿನವಾದ್ರೂ ತಾಯಿಯ ಮನೆಗೆ ಹೋಗಿ ಅಲ್ಲಿ ಕುಳಿತುಕೊಳ್ಳುವ ಪದ್ಧತಿ ಸಾಂಪ್ರದಾಯಿಕವಾಗಿ ನಡೆಯುತ್ತಲೇ ಇದೆ. ರಾಮ
ಆಷಾಢದಲ್ಲಿ ಹೆಚ್ಚಿನ ಮನೆಗಳಲ್ಲಿ ನಮ್ಮ ನಗಲಿದವರನ್ನು ನೆನಪಿಸಿಕೊಂಡು ವಿವಿಧ ಆಹಾರ ಪದಾರ್ಥಗಳನ್ನು ಕಾಳಜಿಯಿಂದ ಶುದ್ಧಿಯಿಂದ ತಯಾರಿಸಿ ರಾತ್ರಿ ಹೊತ್ತಲ್ಲಿ ಮನೆ ಮಂದಿಯೆಲ್ಲ ಒಟ್ಟು ಸೇರಿ ಒಲೆಯಲ್ಲಿ ಮಾಡಿದ ತಿಂಡಿ ತಿನಿಸುಗಳನ್ನು ಬಡಿಸಿ ಪ್ರಾರ್ಥನೆ ಸಲ್ಲಿಸುವ ಆಚರಣೆಯೂ ಇದೆ. ಇದನ್ನು ಸತ್ತವರಿಗೆ ಬಡಿಸುವುದು ಅಂತಾರೆ. ಅಗಲಿದ ಆತ್ಮಗಳ ಸಂತೃಪ್ತಿಗಾಗಿ ಇದನ್ನು ಮಾಡಲಾಗುತ್ತದೆ. ದುಡಿಮೆಗೆ ವಿರಾಮ ದೊರಕುವ ಈ ಮಾಸದಲ್ಲಿ ತುಳುನಾಡಿನಲ್ಲಿ ಹಿಂದೆ ಆಟಗಳಿಗೂ ಸ್ಥಾನ ನೀಡಲಾಗಿತ್ತು. ಮನೆಯಲ್ಲಿಯೇ ಚನ್ನಮಣೆ ಒಗಟು ಬಿಡಿಸುವುದು, ಸರಿಮುಗುಳಿ ಆಟಗಳನ್ನಾಡಿ ಸಮಯ ಕಳೆಯುತ್ತಿದ್ದರು. ಅದಲ್ಲದೆ ಪಾಡ್ದನ ಜನಪದ ಗೀತೆಗಳ ಗಾಯನವು ಸಾಮಾನ್ಯವಾಗಿತ್ತು. ಈಗಿನ ಕಾಲದಲ್ಲಿಯೂ ಆಟದ ಕೂಟವನ್ನು ವಿಶೇಷವಾಗಿ ಆಚರಿಸುತ್ತಾರೆ. ಅಂದರೆ ಸಾಂಪ್ರದಾಯಿಕ ಆಟಗಳನ್ನು ಕೆಸರಿನಲ್ಲಿ ಒಂದು ದಿನ ಹಾಗೂ ಮುಂತಾದ ಕಾರ್ಯಕ್ರಮಗಳನ್ನು ನಡೆಸಿ ವಿಶಿಷ್ಟ ರೀತಿಯಲ್ಲಿ ಎಲ್ಲರೊಂದಿಗೆ ಸೇರಿಕೊಂಡು ಜನರು ಸಂಭ್ರಮ ಪಡುತ್ತಾರೆ. ಪೇಟೆ ಪಟ್ಟಣಗಳಲ್ಲಿ ವಾಸಿಸುವವರು ಆಟಿಡೊಂಜು ದಿನ ಎಂಬ ಕಾರ್ಯಕ್ರಮದ ಮೂಲಕ ಜನಮಾನಸದಿಂದ ಮರೆಯಾಗುವ ಸಂಪ್ರದಾಯಗಳನ್ನು ಯುವಕರಿಗೆ ತೋರಿಸಿಕೊಡುತ್ತಾರೆ. ಇದರೊಂದಿಗೆ ಆಟಿಯ ವಿಶೇಷ ಖಾದ್ಯಗಳ ಪರಿಚಯ ಮಾಡಿಸಿ ವಿವಿಧ ಹಬ್ಬಗಳಂದು ನರ್ತಿಸುವ ಕುಣಿತಗಳನ್ನು ಆಯೋಜಿಸುತ್ತಾರೆ.
ಆಟಿ ತಿಂಗಳಲ್ಲಿ ಬರುವ ನಾಗರ ಪಂಚಮಿ ಹಬ್ಬಗಳ ಪ್ರಾರಂಭಕ್ಕೆ ನಾಂದಿ. ಕೇದಗೆ, ಸಂಪಿಗೆ, ಪಿಂಗಾರದ ಜೊತೆ ಮಲ್ಲಿಗೆಯ ಪರಿಮಳವು, ಹಾಲಿನ ಪವಿತ್ರತೆಯು ಹರಿಯುವ ನೀರಲ್ಲಿ ಕಡಲು ಸೇರಿ ಜಗದ ರಕ್ಷಕ ನಾಗನ ಆಶೀರ್ವಾದದಿಂದ ಮಳೆ ಬೆಳೆ ಚೆನ್ನಾಗಿ ಆಗಿ ನೆಮ್ಮದಿಯ ಬದುಕಿಗಾಗಿ ಪ್ರಾರ್ಥಿಸಿ ಅನುಗ್ರಹ ಪಡೆಯುವ ಶುಭ ಸಂದರ್ಭ. ವಿಷಮ ಜ್ವರ ಬಂದಾಗ 3 ದಿವಸ ಇದರ ಗಂಜಿಯನ್ನು ಕೊಟ್ಟರೆ ಜ್ವರ ಇಳೀತಿತ್ತಂತೆ. ಯಾವುದು ಈ ಮಹಾಶ್ರೀತಾಳ ಅಥವಾ ಈ ಶ್ರೀತಾಳೆ ಮರದ ಪಣೋಲಿದ ಬಂದ, ಅದನ್ನು 8 ವರ್ಷಗಳವರೆಗೆ ಕಾಯ್ದಿಡ್ಬೋದು. ಕೆಲವು ಮನೆಯಲ್ಲಿ ಭರಣಿಗಳಲ್ಲಿ ಇಟ್ಕೊಳ್ತಾ ಇದ್ರು. ಆಯಿತಾ, ರೋಗ ರುಜಿನಗಳು ಬರೋದು ಯಾವಾಗ ಅಂದರೆ ಈ ಆಷಾಢಕ್ಕೆ ಹೆಚ್ಚಾಗಿ. ನಮಗೆ ಚೆನ್ನಾಗಿ ಗೊತ್ತಿದೆ, ಅಧ್ಯಯನದ ಪ್ರಕಾರ ನಮ್ಮ ಜಿಲ್ಲೆಗೆ ಮೊಟ್ಟ ಮೊದಲು ಡೆಂಗು ಅಂತ ಬಂದದ್ದು ಲಿಂಗಪ್ಪಯ್ಯನ ಕಾಡನ್ನು ಕಡಿದಿದ್ದಕ್ಕೆ. ಅಂದರೆ ಅದು ಮುಲ್ಕೇತ್ರ ಲಿಂಗಪ್ಪಯ್ಯ ಕಾನ ಅಂತೀವಿ. ಅಥವಾ ನಮ್ಮ ಈಗ ನಾಗಾರ್ಜುನ ಇದು ಬಂದಿರುವಂಥ ಇದರಲ್ಲಿ ಅಲ್ಲಿ ಒಂದು ಇನ್ನ ಅಂತ ಉಂಟು. ಅಲ್ಲಿ ಜನ ಏನು ಹೇಳ್ತಾಯಿದ್ರು ಗೊತ್ತಾ, 10 ಮಂದಿ ಕೂಡಿದು ತಪ್ಪು ಕಟ್ಪುನು, ತಪ್ಪು ಕಟ್ಟಿನ ಆದಾಯಡು ಜೋಕಲೆಗೂ ಕಲ್ಪಾವನು ಅಂತೇಳಿ. ಅಂದರೆ 10 ಮಂದಿ ಕೂಡಿ ಸೊಪ್ಪು ಕಡಿಯುವುದು ಅಂತೇಳಿ. ಮರ ಕಡಿತಿರಲಿಲ್ಲ. ಆಯಿತಾ, ಇವೆಲ್ಲ ಅವರವರ ಇದಕ್ಕೆ ಬೇಕಾಗುವ ಹಾಗೆ ಇಲ್ಲಿಯ ಪ್ರಕೃತಿಯನ್ನು ಅನುಲಕ್ಷಿಸಿ ಮಾಡಿಕೊಂಡಂಥ ಒಂದು ವ್ಯವಸ್ಥೆ, ಶಿಸ್ತು, ಬದುಕುವ ರೀತಿ ಇವತ್ತು ಎಲ್ಲವೂ ಬದಲಾಗಿದೆ. ಆಯಿತಾ, ಆಮೇಲೆ ಈ ಭತ್ತದ ಕಣಜವನ್ನು ನಿರ್ಮಾಣ ಮಾಡೋದಕ್ಕೆ ಬೇಕಾಗುವಂಥ ಮಾಹಿತಿಗಳನ್ನೆಲ್ಲ ಮಾಡ್ಕೊಳ್ತಾಯಿದ್ವಿ, ಅಟ್ಟಣೆಗಳನ್ನು ಮಾಡ್ಕೊಳ್ತಾಯಿದ್ವಿ. ಇವತ್ತು ಎಲ್ಲವೂ ಅಯೋಮಯ. ಒಡವೆ ಇದೆ, ಬಡವಿ ನಾನು, ಆ ರೀತಿ ಆಗಿದೆ. ನಮ್ಮಲ್ಲಿ ಸಂಪತ್ತಿದೆ, ಹೇಗೆ ಬಳಸ್ಕೊಳ್ಬೇಕು ಅಂತೇಳಿ ಆ ಒಂದು ಇಂಗಿತ ಜ್ಞಾನ, ಅನುಭವದ ಜ್ಞಾನದ ಕೊರತೆ ನಮ್ಮ ಜನರಲ್ಲಿದೆ. ಪ್ರತಿಯೊಂದಕ್ಕೂ ನಾವು ಡಾಕ್ಟ್ರನ್ನ ಅವರನ್ನು ಇವರನ್ನು ಇದು ಮಾಡ್ತಾಯಿದ್ದೇವೆ. ಇಷ್ಟು ಹೇಳಿ ಈ ಆಷಾಢದ ಒಂದು ಏನು ಸಂಕಷ್ಟದ ದಿನಗಳಲ್ಲಿ ಆಹಾರವನ್ನು ಹೇಗೆ ಅಥವಾ ಕಷಾಯವನ್ನು ಅಥವಾ ಮದ್ದಿನ ರೂಪದಲ್ಲಿ ಹೇಗೆ ತೆಗೆದುಕೊಳ್ತಾ ಇದ್ರು, ಇದು ಇವತ್ತು ಸಬ್ಸೈಡ್ ಆಗ್ತಾಯಿದೆ, ಅಂದರೆ ನಶಿಸ್ತಾ ಇದೆ, ವಿನಾಶದ ಅಂಚಿನಲ್ಲಿದೆ. ಇದರ ಬಗ್ಗೆ ಜನರಿಗೆ ಸ್ವಲ್ಪ ಆದರೂ ಅರಿವಿದ್ದರೆ ಜನ ಎಚ್ಚೆತ್ತುಕೊಂಡು ಇದನ್ನು ಹಿರಿಯರ ಅಜ್ಜಿಯ ಮನೆ ಮದ್ದಿನ ರೀತಿಯಲ್ಲಿ ಇದನ್ನು ಬಳಸ್ತಾರೆ ಅಂತ ನಾನು ಭಾವಿಸ್ತೇನೆ. ಈ ಒಂದು ಪರಂಪರೆ ಇಡೀ ವಿಶ್ವಕ್ಕೆ ಒಂದು ಮಾದರಿ. ಆಯಿತಾ, ಈ ಆಷಾಢದಲ್ಲಿ ಸೇವಿಸುವ ಮದ್ದು. ಆದರೆ ಇದ್ರ ಬಗ್ಗೆ ತರ್ಕಗಳಿದೆ, ಇಲ್ಲ ಅಂತಿಲ್ಲ. ಇದು ಡಾಕ್ಟ್ರು ಸರ್ಟಿಫೈ ಮಾಡಿದ್ದಾರಾ ಅಂತ ಕೇಳ್ತಾರೆ. ಡಾಕ್ಟ್ರನ್ನೇ ನಾನು ಬೇಕಾದ್ರೆ ಕೋಟ್ ಮಾಡ್ತೇನೆ. STM ಕಾಲೇಜಲ್ಲಿ ಡಾಕ್ಟರ್ ಚೈತ್ರ ಹೆಬ್ಬಾರ್ ಅಂತ ಇದ್ದಾರೆ. ಈಗ ಅವರಿಗೆ ಅಂತೇಳಿ ಒಂದು ಲೇಖನವನ್ನು ನಾನು ಮಾಡಿ ಇವತ್ತು ಅವರು ಮೂಡಿಬಿದ್ರೆಯಲ್ಲಿ ಹೋಗಿ ಮಾಡ್ತಾಯಿದ್ದಾರೆ. ಆಯಿತಾ, ಅವರು ಇಲ್ಲ ಇದರಲ್ಲಿ ದ್ರವ್ಯ ಗುಣಗಳು ಅಂದರೆ ಔಷಧೀಯ ಗುಣಗಳು ಇದೆ ಅಂತ ಹೇಳಿ ಒಂದು ಭರವಸೆ ಕೊಟ್ಟರು. ಹಾಗಾಗಿ ಇದ್ರ ಬಗ್ಗೆ ನನಗೆ ಮಾತಾಡಲಿಕ್ಕೆ ಸಾಧ್ಯ ಆಯಿತು. ಕಾಲದೊಂದಿಗೆ ಹಲವಾರು ಆಚರಣೆಗಳು ಬದಲಾಗಿವೆ, ಇಲ್ಲವೇ ಮರೆಯಾಗಿವೆ. ಹಳ್ಳಿಯ ಸೊಬಗು ಪಟ್ಟಣದ ಮಾಯೆಯಲ್ಲಿ ಮರೆಯಾಗಿರುವುದನ್ನು ಅಲ್ಲಗಳೆಯುವಂತಿಲ್ಲ. ಆಟಿ ತಿಂಗಳ ಮಳೆಯ ಬಗ್ಗೆ ಹೇಳುವುದಾದರೆ, ಮಳೆ ಬರಲು ಆರಂಭವಾದರೆ ಹೊರಗೆ ಕಾಲಿಡಲು ಸಾಧ್ಯವಾಗದ ರೀತಿ ಪರಿಸ್ಥಿತಿ ಎದುರಾಗುತ್ತದೆ. ಸುದ್ದಿ ಕೊಯ್ಯರ ಕೋಯಿ ಸೇರುಳ್ಳೆ ಪರಬೈಲೆ ಕಂಡೋದ ಕೈ ಕೊಯ್ಯರ ಕೋಯಿ ಕತ್ತಿ ಮುಟ್ಟಾಳೆ ಪತ್ತಿ ಮಾತೆಲ್ಲ ಕೈ ತುಂಬೆರ ಕೋಯಿ ಸುದ್ದಿ ಕೊಯ್ಯರ ಕೋಯಿ ಸೇರುಳ್ಳೆ ಪರ
ರತೋಯಿ ನಮ್ಮ ಹಿರಿಯರ ಪ್ರತಿ ಆಚರಣೆ ಹಿಂದೆ ಒಂದು ಸತ್ಯ ಸಿದ್ಧಾಂತವಿದೆ, ಜ್ಞಾನ ವಿಜ್ಞಾನದ ಹೂರಣವಿದೆ. ಇದು ಪ್ರತಿ ತಲೆಮಾರಿಗೆ ಅನ್ವಯವಾಗುವ ನಿತ್ಯ ಸತ್ಯ. ಕಾಲ ಕಾಲಕ್ಕೆ ಮಾರ್ಪಾಟು ಹೊಂದಿರಬಹುದು, ಆದರೆ ಹಿರಿಯರ ಆಚರಣೆಗಳು ಯಾವತ್ತೂ ಅರ್ಥಪೂರ್ಣ ಆಗಿರುತ್ತೆ ಅಂತ ಹೇಳ್ತಾ ಈ ದಿನದ ಆಟಿ ಆಚಾರ ವಿಚಾರ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.